ಲಯನ್ಸ್ ಕ್ಲಬ್ ಹೈಲ್ಯಾಂಡ್ ಮಂಗಳೂರು ಹಾಗೂ ಆವಿಷ್ಕಾರ ಯೋಗ ಮಂಗಳೂರು ಇವರ ಸಹಯೋಗದೊಂದಿಗೆ ಮಣ್ಣಗುಡ್ಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಯೋಗ ತರಬೇತಿಯನ್ನ ಯೋಗ ಶಿಕ್ಷಕ ಕುಶಾಲಪ್ಪ ಗೌಡ ನಡೆಸಿಕೊಟ್ಟರು. ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆ, ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ವೃದ್ಧಿಗೆ ಪೂರಕವಾದ ಯೋಗಾಸನ ಹಾಗೂ ಪ್ರಾಣಾಯಾಮ, ಧ್ಯಾನದ ತರಬೇತಿಯನ್ನ ನೀಡಲಾಯಿತು. ಯೋಗ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ದೇಶ ವಿದೇಶಗಳಲ್ಲಿ ಯೋಗಾಭ್ಯಾಸ ಮಹತ್ವವನ್ನು ಪಡೆದಿದೆ. ವಿದ್ಯಾರ್ಥಿಗಳಿಗೆ ಯೋಗ ಶಿಕ್ಷಣ ನೀಡುವುದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ನೀಡಿದಂತೆ ಎಂದು ಹೇಳಿದರು. ಯೋಗ ಕಾರ್ಯಕ್ರಮ ಇಂದು ವಿಶ್ವಾದ್ಯಂತ ಯೋಗದ ಮಹತ್ವ ಏನನ್ನೋದು ಪ್ರಪಂಚಕ್ಕೆ ಅರಿವಾಗಿದೆ. ಪತಂಜಲಿ ಮಹರ್ಷಿಗಳ ಮೂಲಕ ಯೋಗದ ಶಿಕ್ಷಣ ಪ್ರಾರಂಭವಾಗಿ ಶತಮಾನಗಳ ಕಾಲ ಯೋಗ ಇತ್ತು. ಆದರೆ ಇವತ್ತು ಯೋಗದ ಮಹತ್ವ ಎಲ್ಲರಿಗೂ ಅರಿವಾಗಿದೆ. ನಮ್ಮ ಲಯನ್ಸ್ ಕ್ಲಬ್ ಹೈಲ್ಯಾಂಡಿನ ಮೂಲಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಡೆಯಲ್ಲಿ ಯೋಗ ಶಿಬಿರ ಆಗೋದು ದೊಡ್ಡವರಿಗೆ, ಪ್ರಾಯದವರಿಗೆ. ಆದರೆ ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವುದು ನಾನು ಅನ್ನಿಸ್ತೇನೆ ಇದು ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ. ನಮ್ಮ ಹೈಲ್ಯಾಂಡ್ ಕಾರ್ಯಕ್ರಮ ಅಧ್ಯಕ್ಷರು ಮತ್ತು ಸದಸ್ಯರು ಮಾಡಿದರು. ಅನಂತರ ಲಯನ್ಸ್ ಕ್ಲಬ್ ಹೈಲ್ಯಾಂಡ್ ಮಂಗಳೂರು ಇದರ ಅಧ್ಯಕ್ಷರಾದ ಲಯನ್ ಗಣೇಶ್ ಶೆಟ್ಟಿಯವರು ಮಾತನಾಡಿ, ಇಂದಿನ ವರ್ಷ ವಿದ್ಯಾರ್ಥಿಗಳಿಗೆ ವಿಶೇಷ ಯೋಗ ಶಿಕ್ಷಣ ನೀಡುವುದರೊಂದಿಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ನಿಮ್ಮ ಸರ್ ಅವರು ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅಂದರೆ ಎಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡಿ ರಾತ್ರಿ ಅವರು ಯೋಗ ಕ್ಲಾಸ್ ಮಾಡಿ ಈ ಒಂದು ಎತ್ತರ ಸ್ಥಾನಕ್ಕೆ ಏರಿದ್ದಾರೆ ಅಂದರೆ ಅದನ್ನು ನೀವು ಫಾಲೋ ಅಪ್ ಮಾಡಿ ಮತ್ತು ಅವ್ರು ಯಾರಿಗೆಲ್ಲ ಯೋಗ ಕಲಿಸ್ತಾರೆ ಅನ್ನೋದು ನೀವು ಈಗಾಗಲೇ ತಿಳಿದಿದ್ದೀರಾ. ಇನ್ನು ಈ ಒಂದು ಕಾರ್ಯಕ್ರಮ ನಮಗೆ ಆಯೋಜಿಸಬೇಕಾದ್ರೆ ನಮ್ಮ ದೇವಿಕರವರು, ನಮ್ಮ ದೇವಿಕ ಸೋಮಶೇಖರರು ತುಂಬ ಕಷ್ಟಪಟ್ಟಿದ್ದಾರೆ. ಸುಮಾರು ಒಂದು 15 ದಿನದಿಂದ ರಾತ್ರಿಗಳು ಉದ್ದಿದ್ದಾರೆ. ಇದೊಂದು ಸಾಮಾನ್ಯ ಕೆಲಸ ಅಲ್ಲ. ಅದಕ್ಕಾಗಿ ಅವರಿಗೆ ನಾನು ಮನದಾಳದ ಶುಭವನ್ನು ಕೋರುತ್ತೇನೆ. ಆವಿಷ್ಕಾರ ಯೋಗದ ಶಿಕ್ಷಕ ಕುಶಾಲಪ್ಪ ಗೌಡ ಅವರು ಮಾತನಾಡಿ, ಮನೋದೈಹಿಕ ಆರೋಗ್ಯದಿಂದ ಶೈಕ್ಷಣಿಕ ಸಾಧನೆ ಸಾಧ್ಯ ಎಂದು ಹೇಳಿದರು. ನನ್ನಿಂದ ಈ ಕ್ಷಣದಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯೋಗ ತರಬೇತಿ ಪಡ್ಕೊಳ್ಳುವವರು ಯಾರಿಲ್ಲ ಅನ್ನೋದನ್ನು ನಾನು ಉಲ್ಲೇಖ ಮಾಡಿದೆ. ಆಗ ನಮಗೆ ಯೋಗದ ಮಹತ್ವ ಏನಂತ ಗೊತ್ತಾಗ್ತದೆ. ಒಂದನೇದಾಗಿ ನನ್ನ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿದರೆ ಪದ್ಮವಿಭೂಷಣ್ ಡಾಕ್ಟರ್ BM ಹೆಗ್ಡೆ ಅವರಿಗೆ ನಾನು ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀನಿ. ಇನ್ನೊಬ್ಬರು ಎಣ್ಣಪ್ಪಯ್ಯ ಅಬ್ದುಲ್ ಕುಂಜಿ ಸರಿಗೆ ಈಗ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆಗೆ ನನಗೆ ಅವರಿಗೆ ಡೈಲಿ ಕ್ಲಾಸ್ ಇರ್ತದೆ. ಅವರಿಗೆ ಯೋಗ ತರಬೇತಿಯನ್ನು ಕೊಡ್ತಾ ಇದ್ದೀನಿ ಕಳೆದ 6 ವರ್ಷಗಳಿಂದ. ಯಾಕೆ ಅಂತ ಹೇಳಿದರೆ ಅವರ ಹತ್ರ ಅತ್ಯುನ್ನತವಾದಂಥ 7 ಹಾಸ್ಪಿಟಲ್ಗಳು ಮಂಗಳೂರಿನಲ್ಲಿದೆ. ಆದರೂ ಅವರು ನಿತ್ಯ ಯೋಗ ಅಭ್ಯಾಸ ಮಾಡುವ ಒಬ್ಬ ಯೋಗ ಸಾಧಕ ಎಣ್ಣಪ್ಪಯ್ಯ ಅಬ್ದುಲ್ ಕುಂಜಿ ಸರ್. ಕಳೆದ 10 ವರ್ಷಗಳಿಂದ ಶಾರದಾ ವಿದ್ಯಾಲಯದ ಮಕ್ಕಳಿಗೆ ಯೋಗ ಶಿಕ್ಷಣ ನೀಡ್ತಾ ಇದ್ದೀನಿ. ನಾಳೆ ಇದೇ ಹೊತ್ತಿಗೆ ಅಂದರೆ 8 ರಿಂದ 9 ಗಂಟೆಗೆ ಎಣ್ಣಪ್ಪಯ್ಯ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸಿಗೆ ಯೋಗ ತರಬೇತಿಯನ್ನು ಕೊಡಲಿಕ್ಕೆ ಇದೆ ನನಗೆ. ಅಂದರೆ ಯೋಗದ ಮಹತ್ವ ಇವತ್ತು ಯಾರಿಗೆ ಬೇಡ ಅನ್ನೋದು ಯಾರಿಗೂ ಇಲ್ಲ. ವೈದ್ಯಕೀಯ ಜ್ಞಾನವನ್ನು ಕಲಿಯುವ ವಿದ್ಯಾರ್ಥಿಗಳು ಕಳೀತಾರೆ, ಹಲವಾರು ಮಂದಿ ಡಾಕ್ಟರ್ಸು ಕಳೀತಾರೆ. ಸಾಮಾನ್ಯವಾಗಿರುವಂಥ ಪ್ರತಿಯೊಬ್ಬರಿಗೂ ಬೇಕು ಅಂತಹ ಒಂದು ಅದ್ಭುತ ಯೋಗವನ್ನು ನಮ್ಮ ಶಾಲೆಯ ಮಕ್ಕಳಿಗೆ ಲಯನ್ಸ್ ಕ್ಲಬ್ ಒದಗಿಸಿದೆ. ನನಗೆ ಬಹಳ ಹೆಮ್ಮೆ ಆಗ್ತಾ ಉಂಟು. ಯೋಗ ಸಂಯೋಜಕಿ ಲಯನ್ ಆಶಾ ಸಿ ಶೆಟ್ಟಿಯವರು ಮಾತನಾಡಿ, ಬೆಳೆಯುವ ಸಿರೆ ಮೊಳಕೆಯಲ್ಲಿ ಎಂದು ಹೇಳುವ ಹಾಗೆ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಯೋಗ ತರಬೇತಿಯನ್ನ ನೀಡಿದ್ರೆ ಅವರು ಬೆಳೆದು ದೊಡ್ಡವರಾದ ಮೇಲೂ ಹಸಿರಾಗಿಯೇ ಇರುತ್ತದೆ ಎಂದು ಹೇಳಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಹೇಳುವ ಹಾಗೆ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಒಂದು ಯೋಗದ ತರಬೇತಿ ಕೊಟ್ಟರೆ ಅವರು ಎಷ್ಟು ದೊಡ್ಡದಾಗುವ ತನಕ ಅದು ಅವರಿಗೆಲ್ಲಿ ಹಸಿರಾಗಿರುತ್ತದೆ. ಅವರು ಅದನ್ನು ಶೇಪಿಗೆ ತರ್ತಾರಂತ ಹೇಳುವ ಒಂದು ಭರವಸೆ ಮೂಲಕ ಈ ಸಲ ಹೈಲ್ಯಾಂಡ್ ಕ್ಲಬ್ಬಿನವರು ಮಕ್ಕಳಿಗೆ ಯೋಗ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥ ಒಂದು ಇನಿಷಿಯೇಷನ್ ತಗೊಂಡಿದ್ದಾರೆ. ಅವರಿಗೆ ಮೊದಲಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಕುಶಾಲಪ್ಪ ಗೌಡ ಅವರನ್ನು ಸನ್ಮಾನಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ಸುಜಾತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಲಯನ್ ಭರತ್ ಪ್ರಸಾದ್, ಲಯನ್ ರಾಧಾಕೃಷ್ಣ ಶೆಟ್ಟಿ, ಲಯನ್ ಯಶವಂತ್ ಪೂಜಾರಿ, ಲಯನ್ ಶ್ರೀನಿವಾಸ್ ಪೂಜಾರಿ ಮೆಲ್ಕಾರ್, ಲಯನ್ ಶಶಿಧರ್ ಮಾರ್ಲಾ, ಲಯನ್ PV ಅನಿತಾ ಕುಮಾರಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಶಫಾನಾ ಬಾನು, ಶ್ರೀಮತಿ ದೇವಿಕಾ ಉಪಸ್ಥಿತರಿದ್ದರು.
ರಾಜೇಶ್ ಶೆಟ್ಟಿಯವರು ಸ್ವಾಗತಿಸಿದ್ರು. ಗೀತಾ ಕುಮಾರಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.